ಫಲದಾಯಕ ನೀನೇ ವಿನಾಯಕ. ನೀ ಫಲದಾಯಕ ನೀನೇ ವಿನಾಯಕ. ನೀ ಫಲದಾಯಕ ನೀನೇ ವಿನಾಯಕ. ಫಲದಾಯಕ ನೀನೇ ವಿನಾಯಕ. ಫಲದಾಯಕ ನೀನೇ ವಿನಾಯಕ. ವಿದ್ಯಾರಂಭದಿ ಭಜಿಸುವೆ ನಿನ್ನನು. ವಿದ್ಯಾರಂಭದಿ ಭಜಿಸುವೆ ನಿನ್ನನು. ವಿದ್ಯೆ ಸಿದ್ಧಿ ಪೊದೆ ಮಗೆ ವಿನಾಯಕ. ವಿದ್ಯೆ ಸಿದ್ಧಿ ಪೊದೆ ಮಗೆ ವಿನಾಯಕ. ಫಲದಾಯಕ ನೀನೇ ವಿನಾಯಕ. ಫಲದಾಯಕ ನೀನೇ ವಿನಾಯಕ. ಕಾರ್ಯಾರಂಭದಿ ಭಜಿಸುವೆ ನಿನ್ನನು. ಕಾರ್ಯಾರಂಭದಿ ಭಜಿಸುವೆ ನಿನ್ನನು. ಕಾರ್ಯ ಸಿದ್ಧಿ ಪೊದೆ ಮಗೆ ವಿನಾಯಕ. ಕಾರ್ಯ ಸಿದ್ಧಿ ಪೊದೆ ಮಗೆ ವಿನಾಯಕ. ಫಲದಾಯಕ ನೀನೇ ವಿನಾಯಕ. ಫಲದಾಯಕ ನೀನೇ ವಿನಾಯಕ. ಭಜನಾರಂಭದಿ ಭಜಿಸುವೆ ನಿನ್ನನು. ಭಜನಾರಂಭದಿ ಭಜಿಸುವೆ ನಿನ್ನನು. ಭಜನೆ ಸಿದ್ಧಿ ಪೊದೆ ಮಗೆ ವಿನಾಯಕ. ಭಜನೆ ಸಿದ್ಧಿ ಪೊದೆ ಮಗೆ ವಿನಾಯಕ. ಫಲದಾಯಕ ನೀನೇ ವಿನಾಯಕ. ಫಲದಾಯಕ ನೀನೇ ವಿನಾಯಕ. ಅತಿಥಿಗಳನ್ನ ಸ್ವಾಗತಿಸಲಿಕ್ಕಿದ್ದಾರೆ ಶಾಲಾ ಹಳೆ ವಿದ್ಯಾರ್ಥಿ ಸಂಘದ ಪ್ರಧಾನ ಕಾರ್ಯದರ್ಶಿಯಾದಂತಹ ಶೇಖರ್ ಸೋಮೇಶ್ವರ. ನಮ್ಮ ಶಾಲೆಯಲ್ಲಿ ವಿದ್ಯಾಭ್ಯಾಸವನ್ನು ಮಾಡುತ್ತಿದ್ದ ಸಂದರ್ಭದಲ್ಲಿ ಅಧ್ಯಾಪಕರಾಗಿ ಹೆಚ್ಚಿನ ಗುರುಗಳು ಇಂದು ನಿವೃತ್ತ ಜೀವನ ನಡೆಸುತ್ತಿದ್ದಾರೆ. ಆದರೆ ಅವರ ಅನುಪಸ್ಥಿತಿಯಲ್ಲಿ ಆ ಗುರುತರ ಜವಾಬ್ದಾರಿಯನ್ನು ಹೊತ್ತು ವಿದ್ಯಾದಾನವನ್ನು ಮಾಡುತ್ತಿರುವ ಪ್ರಸ್ತುತ ಶಿಕ್ಷಕರ ವರ್ಗವು ಕೂಡ ನಮಗೆ ಅದರಷ್ಟೇ ಪೂಜನೀಯವಾಗಿರುತ್ತದೆ ಹಾಗೂ ಆದರಣೀಯವಾಗಿರುತ್ತದೆ. ಅದೇ ರೀತಿ ಇಂದು ನಮ್ಮ ಹಳೆ ವಿದ್ಯಾರ್ಥಿ ಸಂಘದ ವತಿಯಿಂದ ಆಚರಿಸಲ್ಪಡುವ ಈ ಗುರುವಂದನಾ ಕಾರ್ಯಕ್ರಮದ ಪ್ರಯುಕ್ತ ಎಲ್ಲರಿಗೂ ಶುಭಾಶಯವನ್ನು ಅರ್ಪಿಸ್ತಾ ಇಂದಿನ ಅತಿಥಿಗಳನ್ನು ಪರಿಚಯಿಸುತ್ತಿದ್ದೇನೆ. ಈ ಗುರುವಂದನಾ ಕಾರ್ಯಕ್ರಮಕ್ಕೆ ಇಂದಿನ ಸಭೆಯ ಶಾಲಾ ಹಿತೈಷಿ ಅತಿಥಿ ಅಂತ ಹೇಳಬಾರ್ದು ಅಂತ ಹೇಳಿದ್ದಾರೆ ಅವರು. ಶಾಲಾ ಹಿತೈಷಿ ಶ್ರೀ ಹೊನ್ನಯ್ಯ ಕನೀರ್ತೋಟ, ಶಾಲಾ ಹಳೆ ವಿದ್ಯಾರ್ಥಿ, ನಿವೃತ್ತ ರೈಲ್ವೆ ಉದ್ಯೋಗಿ. ಹಲವಾರು ವರ್ಷಗಳಿಂದ ನಿವೃತ್ತರಾಗಿ ತಮ್ಮ ವಿವಿಧ ಕಡೆಗಳಲ್ಲಿ ಅನುಪಮ ಸೇವೆ ಸಲ್ಲಿಸಿ ಇದೀಗ ಶಾಲಾ ಹಿತೈಷಿ ಕ್ರೀಡಾಪಟು. ಇಂದು ನಮ್ಮ ಶಾಲೆಯಲ್ಲಿ ಪ್ರೀತಿ ಇಟ್ಟು ಈ ಗುರುವಂದನಾ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕೆ ಶಾಲಾ ಹಳೆ ವಿದ್ಯಾರ್ಥಿ ಸಂಘದ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸಿದ್ದೇನೆ. ಅವರಿಗೆ ನಮ್ಮ ಸಂಘದ ಅಧ್ಯಕ್ಷರಾದ ಜೀವನ್ ಸೋಮೇಶ್ವರ್ ಅವರು ಹೂಗುಟ್ಟು ಸ್ವಾಗತಿಸಬೇಕಾಗಿ ವಿನಂತಿ. ಹಾಗೆಯೇ ನಮ್ಮ ಇನ್ನೋರ್ವ ಮುಖ್ಯ ಅತಿಥಿ ಶ್ರೀ ಶಂಕರನಾರಾಯಣ ಆಚಾರ್ಯ ಕೋಟೆಕಾರು, ನಮ್ಮ ಶಾಲಾ ಹಳೆ ವಿದ್ಯಾರ್ಥಿ ಸಂಘದ ಖಜಾನ್ಸಿ, ಪ್ರಸ್ತುತ ನಮ್ಮ ಶಾಲೆಯ ರಕ್ಷಕ ಶಿಕ್ಷಕ ಸಂಘದ ಅಧ್ಯಕ್ಷರಾಗಿ ಇಂದು ನಮ್ಮೊಳಗಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಹಾಗೂ ಇನ್ನೋರ್ವ ನಮ್ಮ ಸಂಘದ ಗೌರವಾಧ್ಯಕ್ಷರಾದ ಶ್ರೀ ಕೃಷ್ಣ ಪಾಡ್ಕ, ಇವರನ್ನು ಕೂಡ ಪ್ರೀತಿಪೂರ್ವಕವಾಗಿ ನಾನು ಸ್ವಾಗತ ಬಯಸುತ್ತೇನೆ.
ಮತ್ತು ನಾವು ಗುರುಗಳಿಗೆ ಎಷ್ಟು ನಾವು ಗೌರವಿಸ್ತೇವೋ ಅಷ್ಟರ ಮಟ್ಟಿಗೆ ನಾವು ಮುಂದಕ್ಕೆ ವಿದ್ಯೆಯಲ್ಲಿ ಆಗಲಿ ಅಥವಾ ಔದ್ಯೋಗಿಕವಾಗಲಿ ಬೆಳೆಯಲು ಸಾಧ್ಯವಾಗ್ತದೆ. ಇಂದಿನ ಇಂಗ್ಲಿಷ್ ಹಾವಳಿಯಿಂದ ನಮ್ಮ ಕನ್ನಡ ಮಾಧ್ಯಮದ ಮಕ್ಕಳಿಗೆ ಸ್ವಲ್ಪ ಮುಜುಗರ ಆಗ್ಬೋದು. ಆದರೆ ಅದಕ್ಕೆ ನಾವೆಲ್ಲ ಧೈರ್ಯಗಿಡಬೇಕಂತ ಆಗಿಲ್ಲ. ಈಗ ಹೊನ್ನಯ್ಯರಾಗಲಿ ಅಥವಾ ನಾನಾಗಲಿ ಇಲ್ಲಿ ಅವರೆಲ್ಲರೂ ಈಗ ಕೃಷ್ಣ ಪಾಠಕ ನಾವೆಲ್ಲ ಕನ್ನಡ ಮಾಧ್ಯಮದಲ್ಲಿ ಈ ಶಾಲೆಯಲ್ಲಿ ಆನಂದಾಶ್ರಮ ಪ್ರೌಢಶಾಲೆಯಲ್ಲಿ ಕಲಿತವರು. ನಾವು ಕೂಡ ಮುಂದಕ್ಕೆ ನಾನು ನವಮಂಗಳೂರು ಬಂದೂರು ಮಂಡಳಿಯಲ್ಲಿ ಅಧಿಕಾರಿಯಾಗಿ ಆಗಿದ್ದೇನೆ. ಹಾಗೆ ಹೊನ್ನಯ್ಯರು ಕೂಡ ರೈಲ್ವೆ ಇಲ್ಲಿ ಅಧಿಕಾರಿಯಾಗಿ ನಿವೃತ್ತಿಯಾಗಿ ಕನ್ನಡ ಮಾಧ್ಯಮವರು ಕೂಡ ಏನು ಕಡಿಮೆ ಇಲ್ಲ ಎಂಬುದನ್ನು ನಾವು ತೋರಿಸಿಕೊಟ್ಟಿದ್ದೇವೆ. ಹಾಗೆ ಕನ್ನಡ ಮಾಧ್ಯಮದ ನಮ್ಮ ಡಾಕ್ಟರ್ ಯೋಗೀಶ್ ಕುಮಾರ್ ಅವರು KMCಯಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಒಬ್ಬ ಕನ್ನಡ ಮಾಧ್ಯಮದಲ್ಲಿ ನಮ್ಮ ಆನಂದಾಶ್ರಮದಲ್ಲಿ ಕಲಿತವರು ವೈದ್ಯನಾಗಿಯೂ ವೈದ್ಯರಿಗೆ ಅಧ್ಯಾಪಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಹಾಗೆ ಅದು ಯಾಕೆಲ್ಲ ಈ ಎತ್ತರಕ್ಕೆ ಬೆಳೆಯುತ್ತಾರೆ ಅಂತೇಳಿ ನಾವು ಗುರುಗಳಿಗೆ ಕೊಡುವಂಥ ಒಂದು ಆ ಗೌರವ, ನಮ್ಮ ಅಂಧಕಾರವನ್ನು ಹೋಗಲಾಡಿಸಿ ಒಳ್ಳೆಯ ನಾಗರಿಕನಾಗಿ ಬೆಳೆಯಲು ನಮ್ಮ ಗುರುಗಳು ಕಾರಣರು. ಈಗ ನಾವೆಲ್ಲ ಇಲ್ಲಿ ಶಾಲೆಯಲ್ಲಿ ನಮಗೆ ಬೋಧನೆ ಮಾಡಿದಂಥ ಗುರುಗಳು ಎಲ್ಲರೂ ಈಗ ಆಗಿದ್ದಾರೆ. ನಾವು ಕೂಡ ನಿವೃತ್ತಿಯಾಗಿದ್ದೇವೆ. ನಾವು ಅವರನ್ನೆಷ್ಟು ಗೌರವಿಸುತ್ತೇವೋ ಅಷ್ಟೇ ಈಗಿನ ನಮ್ಮ ಆನಂದಾಶ್ರಮ ಪ್ರೌಢಶಾಲೆಯ ಎಲ್ಲ ಶಿಕ್ಷಕರನ್ನು ಅಥವಾ ಶಿಕ್ಷಕೇತರರನ್ನು ನಾವಿಲ್ಲಿ ಗೌರವಿಸುವಂಥ ಈ ಒಂದು ಕೆಲಸವನ್ನು ಅದು ನೀವು ಕೂಡ ಅದನ್ನು ಮಾದರಿಯಾಗಿ ಮುಂದಕ್ಕೆ ಹಳೆ ವಿದ್ಯಾರ್ಥಿ ಸಂಘಕ್ಕೆ ನೀವು ಕೂಡ ನೀವು ಇಲ್ಲಿ ಶಾಲೆಯಿಂದ SLC ಆಗಿ ಮುಂದಕ್ಕೆ ಹಳೆ ವಿದ್ಯಾರ್ಥಿಗಳಾಗಲಿಕ್ಕಿದ್ದೀರಿ. ನೀವು ಕೂಡ ಹಳೆ ವಿದ್ಯಾರ್ಥಿ ಸಂಘದೊಂದಿಗೆ ನಿಮ್ಮ ಕೈ ಜೋಡಿಸಿ ಇಂತಹ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಗುರುಗಳನ್ನು ಗೌರವಿಸುವಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ನೀವು ಮಕ್ಕಳು ಕೂಡ ಮಾಡಬೇಕಂತೇಳಿ ಈ ಸಂದರ್ಭದಲ್ಲಿ ನಾನು ನಿಮ್ಮೆಲ್ಲರ ಮಕ್ಕಳ ಎಲ್ಲರ ಹತ್ರ ವಿನಂತಿಸಿಕೊಳ್ತಾ ಇದ್ದೇನೆ. ಯಾಕಂತೇಳಿದ್ರೆ ಈಗಿನ ಮೊಬೈಲ್ TV ಈ ಮಾಧ್ಯಮಗಳಿಂದಾಗಿ ಇಂಥ ಎಲ್ಲ ಗೌರವವನ್ನು ಕೊಡುವ ತಂದೆ ತಾಯಿಗಾಗಲಿ ಅಥವಾ ಗುರುಗಳಿಗಾಗಿ ಗೌರವವನ್ನು ಕೊಡುವಂಥ ಒಂದು ಪ್ರವೃತ್ತಿ ಅಥವಾ ಒಂದು ಅನುಕರಣೆ ಕಡಿಮೆ ಆಗಿದೆ. ಯಾಕಂತೇಳಿದ್ರೆ ಯಾರಿಗೂ ಪುರ್ಸೊತ್ತಿಲ್ಲ. ಪ್ರಾಯದವರು ತಂದೆ ತಾಯಿ ಮನೆಯಲ್ಲಿದ್ದರೆ ಅವರು ಅನಾರೋಗ್ಯದಲ್ಲಿದ್ದರೂ ಕೂಡ ಅವರನ್ನು ನೋಡುವಂಥ ಈ ಪರಿಪಾಠ ಈಗ ಕಡಿಮೆ ಆಗಿದೆ. ಯಾಕಂತೇಳಿದ್ರೆ ಈಗೆಲ್ಲ ತೊಂದರೆ ಇಲ್ಲ, ಅವರಿಗೆ ಹುಷಾರಿಲ್ಲದ್ರೆ ತಿಂಗಳಿಗೆ 7,000 ಕೊಟ್ಟು ಆಶ್ರಮಕ್ಕೆ ಸೇರಿಸುವ ಎಂಬ ಆ ಒಂದು ಭಾವನೆ ಈಗ ಮೂಡ್ತಾ ಇದೆ. ಅದು ತಪ್ಪು. ನಾವು ಯಾವಾಗಲೂ ತಂದೆ ತಾಯಿಯನ್ನು ಗುರುಗಳನ್ನು ಅಥವಾ ನಮಗೆ ಯಾರು ಎಲ್ಲ ನಮ್ಮ ಹಿರಿಯರಿದ್ದಾರೆ ಅವರಿಗೆಲ್ಲ ಗೌರವವನ್ನು ಕೊಡುವಂಥ ಆ ಪರಿಪಾಠವನ್ನು ನೀವು ಮಕ್ಕಳೆಲ್ಲರೂ ಇಡಬೇಕಂತೇಳಿ ಕೇಳಿಕೊಂಡು ಪ್ರಾಸ್ತಾವಿಕವಾಗಿ ಅಂದರೆ ಈ ಗುರುವಂದನಾ ಕಾರ್ಯಕ್ರಮ ಯಾಕೆ ಮಾಡ್ತಾರೆ ಅಂತೇಳಿ ನೀವು ಈಗಾಗಲೇ ಹೇಳಿದ್ದಾರೆ. ಸರ್ವಪಲ್ಲಿ ಡಾಕ್ಟರ್ ರಾಧಾಕೃಷ್ಣನ್ ಯಾರು ಅಥವಾ ಅವರ ಹುಟ್ಟಿದ ಹಬ್ಬವನ್ನು ನಾವು ಗುರುವಂದನಾ ಕಾರ್ಯಕ್ರಮ ಗುರುಗಳನ್ನು ಗೌರವಿಸುವಂಥ ಒಂದು ಕೆಲಸವನ್ನು ದೇಶದಾದ್ಯಂತ ಜಗತ್ತಿನಾದ್ಯಂತ ಮಾಡ್ತಾ ಇದ್ದೇವೆ. ಆದ್ದರಿಂದ ನೀವು ಇಲ್ಲಿಯ ನಮ್ಮ ಎಲ್ಲ ಈ ಯುವ ಜನಾಂಗ ನೀವು ಮುಂದಕ್ಕೆ ಬೆಳೆದು ನಮ್ಮ ಹಾಗೆ ನೀವು ದೊಡ್ಡವರಾಗಿ ನಿಮ್ಮ ಸಂಸಾರದ ಹಾಗೂ ಸಮಾಜದಲ್ಲಿ ನಿಮ್ಮ ಜವಾಬ್ದಾರಿಯನ್ನು ನೀವು ಕೊಡಬೇಕಾಗ್ತದೆ. ಆದ್ದರಿಂದ ನೀವೆಲ್ಲರೂ ಗುರುಗಳನ್ನು ಗೌರವಿಸಬೇಕು, ತಂದೆ ತಾಯಿಯನ್ನು ಗೌರವಿಸಬೇಕು, ಎಲ್ಲರನ್ನು ಹಿರಿಯರನ್ನು ಗೌರವಿಸಬೇಕು, ಒಳ್ಳೆಯ ಗುಣ ನಡತೆಯನ್ನು ಹೊಂದಿ ಶಾಲೆಗೆ ನಿಮ್ಮ ತಂದೆ ತಾಯಿಗೆ ಕೀರ್ತಿಯನ್ನು ತಂದುಕೊಡ್ಬೇಕಂತೇಳಿ ಕೇಳಿಕೊಂಡು ನನಗೆ ಈ ಅವಕಾಶವನ್ನು ಮಾಡಿಕೊಟ್ಟದ್ದಕ್ಕಾಗಿ ಮುಖ್ಯೋಪಾಧ್ಯಾಯರು ಹಾಗೂ ಹಳೆ ವಿದ್ಯಾರ್ಥಿ ಸಂಘದ ಎಲ್ಲ ಸರ್ವ ಸದಸ್ಯರಿಗೂ ನಿಮಗೆಲ್ಲರಿಗೂ ನನ್ನ ಹೃತ್ಪೂರ್ವಕವನ್ನು ವಂದನೆಗಳನ್ನು ಹಳೆ ವಿದ್ಯಾರ್ಥಿ ಸಂಘದವರಿಂದ ಗುರುವಂದನಾ ಕಾರ್ಯಕ್ರಮವನ್ನು ನಡೆಸಿಕೊಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಪ್ರದೀಪ್ ಕುಮಾರ್ ಆದ್ಯಪಾಡಿ ಇವರಿಗೆ ಮೋಹನ್ ಬಂಗೇರ ಇವರು ಹೂವನ್ನು ನೀಡಿ ಸ್ಮರಣಿಕೆ ಮತ್ತು ಹೂವನ್ನು ನೀಡಿ ಗೌರವಿಸಬೇಕು. ಶ್ರೀ ಗಣೇಶ್ ಸರ್ ಇವರಿಗೆ ಸುಂದರ್ ಶೆಟ್ಟಿ ಕೊಂಡಾಣ, ಶ್ರೀ
ಶ್ರೀನಿವಾಸ ಸರ್ ಇವರಿಗೆ ರವಿಶಂಕರ್ ಉಚ್ಚಿಲ್ ಬಂದು ಸ್ಮರಣಿಕೆ ಮತ್ತು ಹೂವನ್ನು ನೀಡಿ ಗೌರವಿಸಬೇಕು. ಶ್ರೀಮತಿ ವೀಣಾ ಕುಮಾರಿ ಇವರಿಗೆ ಹರೀಶ್. ಶ್ರೀಮತಿ ಪೂರ್ಣಿಮಾ ಇವರಿಗೆ ತಾರನಾಥ ಸೋಮೇಶ್ವರ್ ಇವರು. ಶ್ರೀ ಗೋಪಾಲಕೃಷ್ಣ ಇವರಿಗೆ ಕರುಣಾಕರ ಕೋಟೆಕಾರ್ ಇವರು ಬಂದು ಹೂವನ್ನು ನೀಡಿ ಗೌರವಿಸಿದರು. ಸಂತೋಷ್ ಸರ್ ಇವರಿಗೆ ಶಂಕರನಾರಾಯಣಾಚಾರ್ ಇವರು ಹೂವನ್ನು ನೀಡಿ ಗೌರವಿಸಬೇಕು. ಗಣೇಶ್ ಪಿ ಇವರಿಗೆ ಪಿ ಡಿ ಸರ್ ಅಲ್ಲ ಸರ್, ಅವರಿಗೆ ಕೂಡ ಕೃಷ್ಣಪ್ಪ ಅಡ್ಕ ಇವರು ಹೂವನ್ನು ನೀಡಿ ಗೌರವಿಸಬೇಕು ಅಂತ. ಶ್ರೀಮತಿ ಪ್ರತಿಮಾ ಇವರಿಗೆ ಜೀವನ್ ಸೋಮೇಶ್ವರ ಇವರು ಹೂವನ್ನು ನೀಡಿ. ಚಂದ್ರಶೇಖರ್ ಸರ ಗೌರವವನ್ನು ಸ್ವೀಕರಿಸಿದಂತಹ ಎಲ್ಲ ಅಧ್ಯಾಪಕ ವೃಂದದವರಿಗೆ ಹಳೆ ವಿದ್ಯಾರ್ಥಿ ಸಂಘದವರಿಂದ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸುತ್ತಾ ಅಡ್ಡ ಬೀಳಲಿ ಎಂದು. ಅದಕ್ಕೆ ಸಂತ ಕಬೀರರು ಹೇಳ್ತಾರೆ, ನೀನು ಗುರುವಿಗೆ ಮೊದಲು ಅಡ್ಡ ಬೀಳು, ಏಕೆಂದರೆ ಗೋವಿಂದನೆಡೆಗೆ ಹೋಗುವ ದಾರಿ ತೋರುವವನು ಗುರು. ಆದ್ದರಿಂದ ನಮ್ಮ ಮೊದಲ ಪ್ರಣಾಮ ಗುರುವಿಗೆ ಇರಬೇಕೆಂದು. ಶಿಕ್ಷಕರು ಮಗುವಿನ ನಿರ್ಮಲ ಮನದ ಮೇಲೆ ಗಾಢ ಪ್ರಭಾವ ಬೀರುತ್ತಾರೆ. ಇಂತಹ ಅಧ್ಯಾಪಕರಿಗೆ ವಿದ್ಯಾರ್ಥಿಗಳೇ ಆಸ್ತಿ. ಅಂತಹ ಅಧ್ಯಾಪಕರಿಗೆ ಈಗ ಗುರುವಂದನಾ ಕಾರ್ಯಕ್ರಮ. ನಮಗೆ ಕಲಿಸಿದಂತಹ ಪ್ರೀತಿಯ ಶಿಕ್ಷಕರಿಗೆ ಪ್ರೀತಿಯ ಸಂಕೇತವಾದ ಗುಲಾಬಿಯನ್ನು ನೀಡುವ ಮೂಲಕ ವಂದನೆಯನ್ನು ಸಮರ್ಪಿಸಬೇಕಾಗಿ ವಿದ್ಯಾರ್ಥಿಗಳ ಬಳಿಯಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ. ನಮ್ಮ ಶಾಲಾ ಮುಖ್ಯೋಪಾಧ್ಯಾಯರಾದಂತಹ ಶ್ರೀ ಗುರುಮೂರ್ತಿ ಪಿ ಸರ್ ಇವರಿಗೆ ಪ್ರತಾಪ್ ಗ್ರಹದ ನಾಯಕನಾದಂತಹ ಯಜ್ಞೇಶ್ ಇವನು ಪ್ರೀತಿಯ ಸಂಕೇತವಾದ ಹೂವನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಹೂವನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಹಾಗೆಯೇ ನಮ್ಮ ಶಾಲೆಯ ಗಣಿತ ಮತ್ತು ವಿಜ್ಞಾನ ಶಿಕ್ಷಕರಾದ ಶ್ರೀ ಗಣೇಶ್ ಸರ್ ಇವರಿಗೆ ಶಿವಾಜಿ ಗ್ರಹದ ನಾಯಕಿಯಾದಂತಹ ನೇಹಾ ಇವರು ಹೂವನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಶ್ರೀಮತಿ ವೀಣಾ ಕುಮಾರಿ ಟೀಚರ್ ಇವರಿಗೆ ಟಾಗೋರ್ ಗ್ರಹದ ನಾಯಕನಾದಂತಹ ದುರ್ಗಾ ಪ್ರಸಾದ್ ಇವನು ಹೂವನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಹಾಗೆಯೇ ಶ್ರೀನಿವಾಸ್ ಸನೈ ಸರ್ ಇವರಿಗೆ ಟಾಗೋರ್ ಗ್ರಹದ ಉಪನಾಯಕಿಯಾದಂತಹ ಸುರಕ್ಷಾ ಇವರು ಹೂವನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಶ್ರೀಮತಿ ಪೂರ್ಣಿಮಾ ಟೀಚರ್ ಇವರಿಗೆ ಸುಭಾಷ್ ಗ್ರಹದ ನಾಯಕಿಯಾದಂತಹ ಪ್ರಜ್ಞಾ ಇವರು ಹೂವನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಶ್ರೀ ಗೋಪಾಲ್ ಕೃಷ್ಣ ಸರ್ ಇವರಿಗೆ ಪ್ರತಾಪ್ ಗ್ರಹದ ಉಪನಾಯಕನಾದಂತಹ ಸುಮಂತ್ ಇವನು ಹೂವನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ದೈಹಿಕ ಶಿಕ್ಷಕರಾದ ಶ್ರೀ ಗಣೇಶ್ ಸರ್ ಇವರಿಗೆ ಪ್ರತಾಪ್ ಗ್ರಹದ ಉಪನಾಯಕಿಯಾದಂತಹ ಕೃತಿಕಾ ಇವರು ಹೂವನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿ. ಹಾಗೆ ಇನ್ನೋರ್ವ ಶಿಕ್ಷಕರಾದಂತಹ ಸಂತೋಷ್ ಸರ್ ಇವರಿಗೆ ಶಿವಾಜಿ ಗ್ರಹದ ಉಪನಾಯಕನಾದಂತಹ ಭುವನ್ ಇವನು ಹೂವನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಶಿಕ್ಷಕೇತರ ಸಿಬ್ಬಂದಿಗಳಾದ ಶ್ರೀಮತಿ ಪ್ರತಿಭಾ ಇವರಿಗೆ ಶಿವಾಜಿ ಗ್ರಹದ ಉಪನಾಯಕಿಯಾದಂತಹ ಚೈತ್ರ ಇವರು ಹೂವನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಹಾಗೆ ಶ್ರೀ ಕೃಷ್ಣಪ್ಪರವರು ಮತ್ತು ಶೇಖರ್ ಅವರಿಗೂ ನಿಮ್ಮೆಲ್ಲರ ಪರವಾಗಿ ವಂದನೆ. ಶಿಕ್ಷಕರ ದಿನಾಚರಣೆಯನ್ನು ಆಚರಿಸಲು ಕಾರಣರಾದ ಭಾರತದ ಪ್ರಥಮ ಉಪರಾಷ್ಟ್ರಪತಿ ಮತ್ತು 2ನೇ ರಾಷ್ಟ್ರಪತಿಯಾದ ಡಾಕ್ಟರ್ ಸರ್ವೇಪಳ್ಳಿ ರಾಧಾಕೃಷ್ಣನ್ ಅವರು ಶಾಲಾ ಶಿಕ್ಷಕರಾಗಿದ್ದರು. ಆದ್ದರಿಂದ ಅವರ ಹುಟ್ಟುಹಬ್ಬವನ್ನು ಶಿಕ್ಷಕರ ದಿನವೆಂದು ಆಚರಿಸುತ್ತೇವೆ. ಯಾವ ದೇಶದಲ್ಲಿ ಶಿಕ್ಷಕರಿಗೆ ಯೋಗ್ಯ ಸ್ಥಾನಮಾನ ಇದೆಯೋ, ಯಾವ ದೇಶದಲ್ಲಿ ಶಿಕ್ಷಕ ತಾನು ತನ್ನ ವರ್ಗದಲ್ಲಿ ಭವಿಷ್ಯತ್ತಿನ ಮಹಾ ಮೇಧಾವಿಗಳನ್ನು ರೂಪಿಸುತ್ತಿದ್ದೇನೆ ಎಂಬ ಕನಸನ್ನು ಕಾಣುತ್ತಿದ್ದಾನೋ, ಆ
ದೇಶಕ್ಕೆ ಸಮನಾದ ಶ್ರೀಮಂತ ರಾಷ್ಟ್ರ ಮತ್ತೊಂದಿಲ್ಲ. ಇಂಥ ಮಹತ್ತರ ಅರಿವನ್ನು ಮೂಡಿಸಿದ ವ್ಯಕ್ತಿ ಡಾಕ್ಟರ್ ರಾಧಾಕೃಷ್ಣನ್. ಡಾಕ್ಟರ್ ರಾಧಾಕೃಷ್ಣನ್ ಅವರು ಉನ್ನತರಲ್ಲಿ ಉತ್ತುಂಗರು. ಭಾರತದ ರಾಷ್ಟ್ರಪತಿಯಾಗಿ ರಾಷ್ಟ್ರ ರಥ ನಡೆಸಿದ ದಿವ್ಯ ಸಾರಥಿ ಇವರು ಜನಿಸಿದ್ದು ತಮಿಳುನಾಡಿನ ತಿರುತ್ತಣಿಯಲ್ಲಿ 1888 ಸೆಪ್ಟೆಂಬರ್ 5ರಲ್ಲಿ. ಇವರ ಮನೆತನದ ಸ್ಥಿತಿ ಆರ್ಥಿಕವಾಗಿ ಅಷ್ಟೊಂದು ಉತ್ತಮವಾಗಿರಲಿಲ್ಲ. ಇವರು ತಮ್ಮ 18ನೇ ವಯಸ್ಸಿಗೆ ಪದವೀಧರ, 20ನೇ ವಯಸ್ಸಿಗೆ ಪ್ರಾಧ್ಯಾಪಕ, 30ಕ್ಕೆ ತತ್ವಜ್ಞಾನಿಗಳಾಗಿ ಶ್ರೇಷ್ಠರಾದವರು. ನಿರರ್ಗಳವಾದ ವಾಕ್ ಪ್ರವಾಹ, ಆಳವಾದ ಅಭ್ಯಾಸದ ಬಲ, ಚೇತನ ದೀಪ್ತಿ, ಹೊತ್ತಿಸಬಲ್ಲ ವಿಚಾರ, ಈ ಗುಣಗಳಿಂದ ವಿದ್ಯಾರ್ಥಿ ಲೋಕದಲ್ಲಿ ಇವರದ್ದು ಮಾಸದ ಕೀರ್ತಿ. ಮದ್ರಾಸಿನ ಪ್ರೆಸಿಡೆನ್ಸಿ ಕಾಲೇಜು, ಮೈಸೂರಿನ ವಿಶ್ವವಿದ್ಯಾಲಯ, ಕಲ್ಕತ್ತಾದ ವಿಶ್ವವಿದ್ಯಾಲಯಗಳಲ್ಲಿ ತತ್ವಶಾಸ್ತ್ರ ಪ್ರಾಧ್ಯಾಪಕರಾಗಿ ಬಹುಕಾಲ ಸೇವೆ ಸಲ್ಲಿಸಿದ್ದಾರೆ. ನಂತರದಲ್ಲಿ ರಾಯಭಾರಿ, ಉಪರಾಷ್ಟ್ರಪತಿ, ಕೊನೆಗೆ ರಾಷ್ಟ್ರಪತಿ, ಹೀಗೆ ಉನ್ನತ ಮೆಟ್ಟಲನ್ನು ಏರಿದ್ದಾರೆ. ತಮ್ಮ ಜೀವನದ ಬಹುಕಾಲವನ್ನು ಅಧ್ಯಾಪಕ ವೃತ್ತಿಯಲ್ಲಿ ಕಳೆದ ಇವರಿಗೆ ಶಿಕ್ಷಣದ ಬೆಲೆ ಗೊತ್ತು. ಶಿಕ್ಷಣಕ್ಕೆ ಆಗ್ರ ಪ್ರಾಶಸ್ತ್ಯವನ್ನು ನೀಯದಿದ್ದರೆ ಇಡೀ ಪ್ರಜಾಪ್ರಭುತ್ವವೇ ಪತನಗೊಂಡಿತು ಎಂದಿದ್ದಾರೆ. ಅಲ್ಲಿಯ ಶಿಕ್ಷಣ ಸಂಸ್ಥೆಗಳಲ್ಲಿ ಅಂತೆಯೇ ಶಿಕ್ಷಣ ಕ್ಷೇತ್ರ ಪ್ರತಿಭಾನ್ವಿತರನ್ನು ಆಕರ್ಷಿಸುವಂತಾಗಬೇಕು ಎಂಬುದು ಇವರ ಆರೈಕೆ. ಇವರ ಜನ್ಮದಿನವನ್ನು ಶಿಕ್ಷಕರ ದಿನಾಚರಣೆಯನ್ನಾಗಿ ಪರಿವರ್ತಿಸುವಷ್ಟು ಆ ವೃತ್ತಿಯ ಬಗ್ಗೆ ಗೌರವ. ಹೀಗೆ ಡಾಕ್ಟರ್ ರಾಧಾಕೃಷ್ಣನ್ ಅವರು ವೈವಿಧ್ಯಮಯವಾದ ಬದುಕನ್ನು ಬದುಕಿದ್ದಾರೆ. ವೇದಾಂತ, ರಾಜಕಾರಣ, ಶಿಕ್ಷಣ ಮುಂತಾದ ಕ್ಷೇತ್ರಗಳಲ್ಲಿ ನಿರಾಯಾಸವಾಗಿ ಕೈಯಾಡಿಸಿದರು. ಇವರು ಹೋದಲ್ಲೆಲ್ಲ ಕೀರ್ತಿ ಗೌರವಗಳು ಇವರಿಗೆ ನಡೆ ಮಡಿಯಂತೆ ಹಾಸಿವೆ. ತಲೆಯಲ್ಲಿ ಜ್ಞಾನಪ್ರಭೆ, ಮುಖದಲ್ಲಿ ಶಾಂತಕಲೆ, ಮನದಲ್ಲಿ ಕರುಣೆ ಇವರ ಅಂತರಂಗದ ಆಸ್ತಿ. ಇವರು ಇನ್ನೊಬ್ಬರ ಪ್ರಣತಿಗೆ ದೀಪ ಬೆಳಗಿಸುವ ನಂದಾದೀಪ. ಇವರಿಗೆ ನಮ್ಮೆಲ್ಲರ ಗೌರವವನ್ನು ಅರ್ಪಿಸುತ್ತಾ ಈ ಭಾಷಣವನ್ನು ಬೆಳಕುಂಟು ತೋರಿಸಿರಿ, ನಾಳೆಯ ನಂಬಿಕೆ ಇರಲಿ ನಮ್ಮ ಬಾಳಲಿ, ಗೆಲ್ಲುವ ಭರವಸೆಯೊಂದೇ ಬೆಳಕಾಗಲಿ. ಮನವಿ ಓ ಮನವಿ ಅಳುಕದಿರು, ಮಳೆಯೋ ಬರಸಿದಿಲೋ ನೀ ನಡೆಯುತ್ತಿರು, ಮನಸ್ಸು ಎಂಬ ಕನ್ನಡಿಯು ಹೊಡೆದು ಹೋಗಬಾರದು, ಬಾಳು ಒಂದು ಗೋಳು ಅಂತ ಓಡಿ ಹೋಗಬಾರದು. ಯಾರಿಗಿಲ್ಲಿ ನೋವಿಲ್ಲ, ಯಾರಿಗಿಲ್ಲಿ ಸಾವಿಲ್ಲ, ಕಾಲ ಕಳೆದ ಹಾಗೆ ಇಲ್ಲ ಮಾಯವಾಗುವಂಥದು. ಉಳಿಸಿ ಬೀಳುವರೆಲ್ಲ ಶಿಲೆಯಾಗಿ ನಿಲ್ಲುವುದು. ಪ್ರೀತಿಯ ಶಿಕ್ಷಕರೇ, ಮಾಡುವೆವು ನಾವು ನಿಮಗೆ ಪ್ರೀತಿಯ ವಂದನೆ. ಬುದ್ಧಿಯನ್ನು ಹೇಳುತ್ತೀರಿ, ಪಾಠವನ್ನು ಕಲಿಸುತ್ತೀರಿ, ಆಟವನ್ನು ಆಡಿಸುತ್ತೀರಿ, ನಮ್ಮ ಆಟ ಪಾಠ ಎಲ್ಲವನ್ನು ಪ್ರೋತ್ಸಾಹಿಸುತ್ತೀರಿ. ಇಂದು ನಿಮ್ಮ ದಿನವೆಂದು ಪ್ರೀತಿಯ ಶಿಕ್ಷಕರೇ, ಮಾಡುವೆವು ನಾವು ನಿಮಗೆ ಪ್ರೀತಿಯ ವಂದನೆ. ನಾವು ಕಷ್ಟವೆನಿಸಿದ್ದ ಗಣಿತವು ಸುಲಭವಾಯಿತು, ಇಂಗ್ಲಿಷ್ನಲ್ಲಿ ಕಲಿಯದಿದ್ದರೂ ಇಂಗ್ಲಿಷ್ನಲ್ಲಿ ಮಾತಾಡುವೆವು. ವಿಶೇಷ ಜ್ಞಾನ ವಿಜ್ಞಾನ ಇಂದು
ಮಾಡುವೆವು ನಾವು ನಿಮಗೆ ಪ್ರೀತಿಯ ವಂದನೆ. ನಮ್ಮ ಪ್ರತಿ ತಪ್ಪುಗಳನ್ನು ತಿದ್ದಿ ನೀವು ಕ್ಷಮಿಸಿದ್ದೀರಿ. ನಮ್ಮ ಪ್ರತಿ ನೋವು ನಲಿವಲ್ಲೂ ನೀವು ಭಾಗಿಯಾಗಿದ್ದೀರಿ. ಜೊತೆಗಿರುವ ತಾಯಿಯ ಹಾಗೆ ನಮ್ಮೊಂದಿಗಿರುತ್ತೀರಿ. ರಕ್ಷಿಸುವ ತಂದೆಯ ಹಾಗೆ ರಕ್ಷಕರಾಗಿರುತ್ತೀರಿ. ಪ್ರತಿ ಕ್ಷಣವು ಧೈರ್ಯ ತುಂಬಿ ನೀವು ನಮ್ಮನ್ನು ಮುನ್ನಡೆಸುತ್ತೀರಿ. ಪ್ರೀತಿಯ ಶಿಕ್ಷಕರೇ, ನಿಮಗಿದು ನಮನಗಳು. ಪ್ರೀತಿಯ ಶಿಕ್ಷಕರೇ, ನಿಮಗಿದು ನಮನಗಳು. ಬುದ್ಧಿಯನ್ನು ಹೇಳುತ್ತೀರಿ, ಪಾಠವನ್ನು ಕಲಿಸುತ್ತೀರಿ, ಆಟವನ್ನು ಆಡಿಸುತ್ತೀರಿ. ನಮ್ಮ ಆಟ ಪಾಠ ಎಲ್ಲವನ್ನು ಪ್ರೋತ್ಸಾಹಿಸುತ್ತೀರಿ. ಇಂದು ನಿಮ್ಮ ದಿನವಿಂದು ಪ್ರೀತಿಯ ಶಿಕ್ಷಕರೇ, ಮಾಡುವೆವು ನಾವು ನಿಮಗೆ ಪ್ರೀತಿಯ ವಂದನೆ. ಇಂದಿನ ಈ ಶಿಕ್ಷಕರ ದಿನಾಚರಣೆಯ ಅಂಗವಾಗಿ ಮಕ್ಕಳಿಂದ ಆಯೋಜಿಸಲ್ಪಟ್ಟ ಆಟೋಟ ಸ್ಪರ್ಧೆಗಳಲ್ಲಿ ವಿಜೇತರಾದವರಿಗೆ ಬಹುಮಾನ ವಿತರಣೆ. ಈ ಬಹುಮಾನಗಳನ್ನು ಶ್ರೀಯುತ ಹೊನ್ನಯ್ಯ ಸರ್ ಇವರು ನೀಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಲಕ್ಕಿ ಗೇಮ್ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನ ಪ್ರದೀಪ್ ಸರ್. ದ್ವಿತೀಯ ಬಹುಮಾನ ಗುರುಮೂರ್ತಿ ಸರ್. ಇನ್ನು ಚಕ್ಕುರು ತಿನ್ನುವ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನ ಪೂರ್ಣಿಮಾ ಟೀಚರ್. ದ್ವಿತೀಯ ಬಹುಮಾನ ಪ್ರತಿಭಾ ಮೇಡಮ್. ವೀಣಾ ಮೇಡಮ್. ಇನ್ನು ಸ್ಟಿಕ್ಕರ್ ಹಾಕುವ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನ ಪ್ರತಿಭಾ ಮೇಡಮ್. ದ್ವಿತೀಯ ಬಹುಮಾನ ಗಾಯತ್ರಿ ಟೀಚರ್. ಧನ್ಯವಾದಗಳು ಸರ್. ಇನ್ನು ಮುಂದಿನ ದ್ವಿತೀಯ ಬಹುಮಾನ ಗಣೇಶ್ ಸರ್. ಸೂಜಿಗೆ ನೂಲು ಹಾಕುವ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನ ಗೋಪಾಲ್ ಕೃಷ್ಣ ಸರ್. ದ್ವಿತೀಯ ಬಹುಮಾನ ಪೂರ್ಣಿಮಾ ಟೀಚರ್. ಧನ್ಯವಾದಗಳು ಸರ್. ದ್ವಿತೀಯ ಬಹುಮಾನ ಗಣಿತ ಮತ್ತು ವಿಜ್ಞಾನ ಶಿಕ್ಷಕರಾದ ಗಣೇಶ್ ಸರ್. ಬಕೆಟ್ಗೆ ಬಾಲ್ ಹಾಕುವ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನ ಗಾಯತ್ರಿ ಟೀಚರ್. ದ್ವಿತೀಯ ಬಹುಮಾನ ಗೋಪಾಲ್ ಕೃಷ್ಣ ಸರ್. ಧನ್ಯವಾದಗಳು ಸರ್. ಕ್ಷೇತ್ರ ಶಿಕ್ಷಣಾಧಿಕಾರಿಯವರ ಕಚೇರಿ, ಕ್ಷೇತ್ರ ಸಂಪನ್ಮೂಲ ಕೇಂದ್ರ, ಮಂಗಳೂರು ದಕ್ಷಿಣ ವಲಯ ಬೋಳಾರ ಹಾಗೂ ರೋಜಾ ಮಿಸ್ತಿಕಾ ಪ್ರೌಢಶಾಲೆ ಕಿನ್ನಿಕಂಬಳ, ಮಂಗಳೂರು ದಕ್ಷಿಣ ವಲಯದ ಬ್ಲಾಕ್ ಮಟ್ಟದ ಪ್ರತಿಭಾ ಕಾರಂಜಿ ಮತ್ತು ಕಲೋತ್ಸವ 2018ರ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಬಹುಮಾನ ಪಡೆದಂತಹ ವಿದ್ಯಾರ್ಥಿಗಳ ವಿವರಗಳು. ಕುಮಾರಿ ಸಿಂಧು 10B ತೆಲುಗು ಭಾಷಣ ಪ್ರಥಮ ಸ್ಥಾನವನ್ನು ಪಡೆದಿರುತ್ತಾಳೆ. ಶಾಲಾ ಹಳೆ ವಿದ್ಯಾರ್ಥಿಯಾದಂತಹ ಶ್ರೀಯುತ ಹೊನ್ನಯ್ಯ ಸರ್ ಇವರು ನೀಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ದೃಶ್ಯ ಕಲೆಯಲ್ಲಿ ದ್ವಿತೀಯ ಸ್ಥಾನ ಕೌಶಿಕ್. ಚಕ್ಷಿತ್
ಎಲ್ಲರೂ ಕೊಡು. ಏಯ್ ಚಕ್ಷಿತ್. ಹಾಂ, ಚಕ್ಷಿತ್ ಭುವನೇಶ್ ಆಚಾರ್ಯ. ಯತೀನಾಚಾರ್ಯ. ಹಾಂ, ಧನ್ಯವಾದಗಳು ಸರ್. ಚೇತನ್ 98, ಯತೀನ್ 98. ಚಿತ್ರಕಲೆ ವಿಜೇಶ್ 98 ದ್ವಿತೀಯ ಸ್ಥಾನ. ವಿಜೇಶ್ 98 ದ್ವಿತೀಯ ಸ್ಥಾನ. ಸುಮಂತ್. ಪ್ರಬಂಧ ಸ್ಪರ್ಧೆ ಸುರಕ್ಷಾ 10A ಪ್ರಥಮ ಸ್ಥಾನ. ಪ್ರತೀಶಾ ವೀರೈ 98 ದ್ವಿತೀಯ ಸ್ಥಾನ. ರಂಜಿತಾ 10th B ತೃತೀಯ ಸ್ಥಾನ. ರಂಜಿತಾ 10th B ತೃತೀಯ ಸ್ಥಾನ. ಹಾಗೆಯೇ ಭಾಷಣ ಸ್ಪರ್ಧೆಯಲ್ಲಿ ಐಶ್ವರ್ಯ 9th B ದ್ವಿತೀಯ ಸ್ಥಾನ. ನೇಹಾ 10th B ತೃತೀಯ ಸ್ಥಾನ. ಧನ್ಯವಾದಗಳು ಸರ್. ಕೇಳಿಕೊಳ್ಳುತ್ತೇನೆ. ಶ್ರೀ ಗುರುದೇವದತ್ತ ಸಂಸ್ಥಾನಂ ಒಡಿಯೂರು. ಧನ್ಯವಾದಗಳು ಸರ್. ಮುಂದಿನ 10th B ಅಭಿಷೇಕ್ 8A, ಚೈತ್ರ 9th B ಇವರಿಗೂ ಕೂಡ ಪ್ರಶಸ್ತಿ ಪತ್ರವನ್ನು ಪಡೆದಿದ್ದಾರೆ. ಧನ್ಯವಾದಗಳು. ಜವನೇರ್ ಜಯನಗರ ಜಲ್ಲಿಗುಡ್ಡೆಯಲ್ಲಿ ನಡೆದಂತಹ ಕೆಸರ್ ದೇಸರ್ ಬಿರ್ಸೇರ್ 2018 ಬಹುಮಾನಗಳನ್ನು ಪಡೆದಂತಹ ಎಲ್ಲ ವಿದ್ಯಾರ್ಥಿಗಳಿಗೂ ಅಭಿನಂದನೆಗಳು ಹಾಗೂ ನೀಡಿದಂತಹ ಎಲ್ಲ ಸ್ವಾತಂತ್ರ್ಯ ದಿನಾಚರಣೆಯ ಪ್ರಯುಕ್ತ ನಡೆದ ಹಲವು ಸ್ಪರ್ಧೆಗಳ ಬಹುಮಾನ ವಿತರಣಾ ಕಾರ್ಯಕ್ರಮ ಈಗ ನಡೆಯಲಿಕ್ಕಿದೆ. ಈ ಬಹುಮಾನ ವಿತರಣೆ ಕಾರ್ಯಕ್ರಮವನ್ನು ಇಂದಿನ ಮುಖ್ಯ ಅತಿಥಿಗಳಾದ ಶ್ರೀ ಹೊನ್ನಯ್ಯ ಇವರು ನೀಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಸ್ಥಾನ ಆದಿತ್ಯ ಪ್ರಸಾದ್ NTA. ಒಂಬತ್ತನೇ ತರಗತಿಯಿಂದ ಪ್ರಥಮ ಸ್ಥಾನ ಭುವನೇಶ್ ಆಚಾರ್ಯ 9th A. ದ್ವಿತೀಯ ಸ್ಥಾನ ನಿತಿನ್ 9th A. 10ನೇ ತರಗತಿಯಿಂದ ಪ್ರಥಮ ಸ್ಥಾನ ಚೈತ್ರ 10th B. ದ್ವಿತೀಯ ಸ್ಥಾನ ಕೌಶಿಕ್ 10th B. ಧನ್ಯವಾದಗಳು ಸರ್. ಮುಂದಿನ ಬಹುಮಾನ ವಿತರಣೆಯನ್ನು ನಮ್ಮ ಶಾಲಾ ಮುಖ್ಯೋಪಾಧ್ಯಾಯರಾದ ಶ್ರೀ ಗುರುಮೂರ್ತಿ ಅವರು ನೀಡಬೇಕೆಂದು NTA. 9ನೇ ತರಗತಿ ಪ್ರಥಮ ಸ್ಥಾನ ಚೇತನ್ 9th A. ಹತ್ತನೇ ತರಗತಿಯಿಂದ ಪ್ರಥಮ ಸ್ಥಾನ ಪ್ರಜ್ಞಾ 10th B. ದ್ವಿತೀಯ ಸ್ಥಾನ ಚೈತ್ರ 10th A. ಧನ್ಯವಾದಗಳು ಸರ್. ಮುಂದಿನ ಬಹುಮಾನ ವಿತರಣೆಯನ್ನು ಅತಿಥಿಗಳಾದ 9ನೇ ತರಗತಿಯಿಂದ ಪ್ರಥಮ ಸ್ಥಾನ ಐಶ್ವರ್ಯ 9th B. ದ್ವಿತೀಯ ಸ್ಥಾನ ಚೇತನ್ 9th A. 10ನೇ ತರಗತಿಯಿಂದ ಪ್ರಥಮ ಸ್ಥಾನ ಸಿಂಧು 10th B. ದ್ವಿತೀಯ ಸ್ಥಾನ ನೇಹಾ 10th B.
ಧನ್ಯವಾದಗಳು ಸರ್. ಮುಂದಿನ ಬಹುಮಾನ ವಿತರಣೆಯನ್ನು ಒಂಬತ್ತನೇ ತರಗತಿಯಿಂದ ಪ್ರಥಮ ಸ್ಥಾನ ಚೈತ್ರ 9th B, ದ್ವಿತೀಯ ಸ್ಥಾನ ಗೌತಮಿ 9th B, ಹತ್ತನೇ ತರಗತಿಯಿಂದ ಪ್ರಥಮ ಸ್ಥಾನ ಶ್ರೀನಿಧಿ 10th A, ದ್ವಿತೀಯ ಸ್ಥಾನ ಚೈತ್ರ 10th B. ಧನ್ಯವಾದಗಳು ಸರ್. ರಕ್ಷಾ ಮತ್ತು ಬಳಗ 8 B, ಪ್ರಥಮ ಸ್ಥಾನ ಐಶ್ವರ್ಯ ಮತ್ತು ಬಳಗ 9th B, ರಕ್ಷಿತಾ ಮತ್ತು ಬಳಗ 9th B. ಹತ್ತನೇ ತರಗತಿಯಿಂದ ಪ್ರಥಮ ಸ್ಥಾನ ಶ್ರೇಯ ಮತ್ತು ಬಳಗ 10th B, ದ್ವಿತೀಯ ಸ್ಥಾನ ಕೃತಿಕಾ ಮತ್ತು ಬಳಗ 10th A. ಧನ್ಯವಾದಗಳು ಸರ್. ಇವರಿಗೆ ಏರ್ಪಡಿಸಿದ ವಿವಿಧ ಕ್ರೀಡಾ ಸ್ಪರ್ಧೆಗಳ ಬಹುಮಾನ ವಿತರಣೆಯನ್ನು ಈಗ ಮಾಡ್ತಾ ಇದ್ದೇವೆ. ಈ ಬಹುಮಾನವನ್ನು ಇಂದಿನ ನಮ್ಮ ಆತ್ಮೀಯರು ಹಳೆ ವಿದ್ಯಾರ್ಥಿಗಳಾದಂತಹ ಶ್ರೀ ಹೊಣ್ಣಯ್ಯರವರು ವಿತರಿಸಬೇಕಾಗಿ ವಿನಂತಿ. ತಂಡದ ಕ್ಯಾಪ್ಟನ್ ಬಂದು ಈ ಬಹುಮಾನವನ್ನು ಪಡೆದುಕೊಳ್ಬೇಕು. ಹ್ಯಾಂಡ್ಬಾಲ್ ಅಲ್ಲಿ ಪ್ರಥಮ 10th A, ದ್ವಿತೀಯ 10th B. 10th B ಆ ವಿದ್ಯಾರ್ಥಿ ಕ್ಯಾಪ್ಟನ್ಗಳು ಬಂದು ಪಡ್ಕೊಳ್ಬೇಕು. ಕ್ಯಾಪ್ಟನ್ ಅದೇ ರೀತಿ ದ್ವಿತೀಯ 10th A. ಅದೇ ರೀತಿ 9ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಮೊದಲಿಗೆ ಹುಡುಗರಿಗೆ ಖೋ ಪ್ರಥಮ 9th B ತಂಡದ ನಾಯಕ ಬಂದು ಬಹುಮಾನ ಪಡ್ಕೊಳ್ಬೇಕು. 9th B ದ್ವಿತೀಯ 9th A ಹುಡುಗರು ತಂಡದ ನಾಯಕ ಬಂದು ಬಹುಮಾನ ಪಡ್ಕೊಳ್ಬೇಕು. ಅದೇ ರೀತಿ 9th B ತಂಡದ ನಾಯಕ ಬಂದು ಪಡ್ಕೊಳ್ಬೇಕು. 9th B. ಧನ್ಯವಾದಗಳು ಸರ್. ನಿಮಗೆ ಇಷ್ಟವರೆಗೆ ಬಹುಮಾನ ವಿತರಿಸಿದಂತಹ ಶ್ರೀ ಹೊಣ್ಣಯ್ಯರವರಿಗೆ ಧನ್ಯವಾದಗಳು. ಈ ವಿಭಾಗದಲ್ಲಿ ದ್ವಿತೀಯ ಸ್ಥಾನವನ್ನು ಪಡ್ಕೊಂಡವರು 8th B ಮಕ್ಕಳು ತಂಡದ ನಾಯಕ ಬಂದು ಬಹುಮಾನ ಪಡ್ಕೊಳ್ಬೇಕು. ಹುಡುಗರ ವಿಭಾಗದಲ್ಲಿ ತರಗತಿಯ ಹುಡುಗಿಯರು ಕಬಡ್ಡಿ ಪಂದ್ಯಾಟ ಪ್ರಥಮ 8 B ಹುಡುಗಿಯರು, ಅದೇ ರೀತಿ ದ್ವಿತೀಯ 8 A ಹುಡುಗಿಯರು ತಂಡದ ನಾಯಕಿ ಬಂದು ಬಹುಮಾನವನ್ನು ಪಡ್ಕೊಳ್ಬೇಕು. ಬಹುಮಾನವನ್ನು ಪಡೆದ ವಿದ್ಯಾರ್ಥಿಗಳು ನಮ್ಮನ್ನು ಮೆಚ್ಚಿಕೊಂಡು ಇಷ್ಟಪಟ್ಟು ಪದ್ಯವನ್ನು ರಚನೆ ಮಾಡಿ ಆಡಿದಂಥ ಪದ್ಯವನ್ನು ಕೇಳಿ ನಮಗೆ ಇನ್ನಷ್ಟು ಜವಾಬ್ದಾರಿ ಹೆಚ್ಚಾಗಿದೆ ಅಂತಕ್ಕಂಥ ಭಾವನೆ ನನಗೆ ಬಂತು. ಅದೇ ರೀತಿಯಲ್ಲಿ ಮೊನ್ನೆ ದಿನಗಳಲ್ಲಿ ವಿದ್ಯಾರ್ಥಿಗಳು ಸಾಕಷ್ಟು ಕಷ್ಟಪಟ್ಟು ಈ ಕಾರ್ಯಕ್ರಮವನ್ನು ಅತ್ಯುತ್ತಮವಾಗಿ ಆಯೋಜಿಸಿದರು. ಪ್ರತಿ ವರ್ಷವೂ ಹಳೆ ವಿದ್ಯಾರ್ಥಿ ಸಂಘದ ವತಿಯಿಂದ ನಮ್ಮನ್ನು ಗೌರವಿಸ್ತಕ್ಕಂಥದ್ದು ನಮಗೆ ತುಂಬ ಹೆಮ್ಮೆಯ ವಿಚಾರ. ಯಾಕಂತಂದರೆ ಹಳೆ ವಿದ್ಯಾರ್ಥಿ ಸಂಘದಲ್ಲಿ ಇರ್ತಕ್ಕಂಥ ಈಗಿನ ಪದಾಧಿಕಾರಿಗಳನ್ನು ನೋಡುವಾಗ ಯಾರೂ ಸಹ ನಮ್ಮ ವಿದ್ಯಾರ್ಥಿಗಳಲ್ಲದೆ ಹೋದರೂ ಸಹ ಅವರು ಶಾಲೆ ಮೇಲಿನ ಗೌರವದಿಂದಾಗಿ ಇಲ್ಲಿ ದುಡಿತಕ್ಕಂಥ ಶಿಕ್ಷಕರನ್ನು ಗೌರವಿಸಿ ನಿಮಗೆಲ್ಲ ಒಂದು ಸ್ಫೂರ್ತಿಯನ್ನು ನೀಡ್ತಾ ಇದ್ದಾರೆ. ಯಾಕಂದರೆ ಮುಂದೆ ನೀವು ಶಾಲೆ ಬಿಟ್ಟು ಹೋದಂಥ ಸಂದರ್ಭದಲ್ಲಿ ಶಾಲಾ ಹಳೆ ವಿದ್ಯಾರ್ಥಿಗಳಾಗಿ ಇದೇ ರೀತಿಯಲ್ಲಿ ಶಿಕ್ಷಕರನ್ನು ಗೌರವಿಸಬೇಕಂತಕ್ಕಂಥ ಒಂದು ಸೂಚನೆ ಇದಾಗಿರ್ತದೆ. ಒಂದು ಶಾಲೆ ಯಶಸ್ವಿಯಾಗಿ ನಡಿಬೇಕಾದ್ರೆ ನಾನು ಯಾವಾಗಲೂ ಹೇಳ್ತೇನೆ, ಹಳೆ ವಿದ್ಯಾರ್ಥಿ ಸಂಘ, ಶಿಕ್ಷಕ ರಕ್ಷಕ ಸಂಘ, ಅದೇ ರೀತಿಯಲ್ಲಿ ಆ ಶಾಲಾ ಆಡಳಿತ ಮಂಡಳಿಯ ನೆರವು ನಮಗೆ ಅಗತ್ಯ ಇರ್ತದೆ. ಈ ಸಾಲಿನಲ್ಲಿ 237 ವಿದ್ಯಾರ್ಥಿನಿಯರು ನಮ್ಮ ಕನ್ನಡ ಮಾಧ್ಯಮ ಶಾಲೆ ಆದರೂ ಸಹ ಈ ಪರಿಸರದಲ್ಲಿ ಈ ಸಂಖ್ಯೆ ಯಾವುದೇ ಅಧಿಕಾರಿಗಳು ಬಂದರೂ ಸಹ ಕನ್ನಡ ಶಾಲೆ ಅಂತ ಹೇಳುವಾಗ ಅಲ್ಲಿ ಸ್ವಲ್ಪ ಮಕ್ಕಳು ಅಂತ ಏನು ಭಾವಿಸ್ಕೊಂಡು ಇಲ್ಲಿ ಬಂದಿರ್ತಾರೆ. ನಮ್ಮ ಈ ಸಂಖ್ಯೆ ಎಲ್ಲರಿಗೂ ಗೊತ್ತಿದ್ದಾಗ 800 ಇರ್ತಕ್ಕಂಥ ಸಂಖ್ಯೆ ಈ ಹಂತಕ್ಕೆ ಬಂದಿದ್ರೂ ಸಹ ಪ್ರಸ್ತುತ ದಿನಗಳಲ್ಲಿ ಇದು ಉತ್ತಮವಾದಂಥ ಸಂಖ್ಯೆ ಅಂತಕ್ಕಂಥದ್ದು ಎಲ್ಲರ ಬಾಯಲ್ಲಿ ನಾವು ಕೇಳ್ತೇವೆ. ಇದರ ಹಿಂದೆ ಸಾಕಷ್ಟು ಶ್ರಮ, ಸಾಕಷ್ಟು ಸಹಕಾರ, ಸಾಕಷ್ಟು ಪ್ರೋತ್ಸಾಹ ಹಳೆ ವಿದ್ಯಾರ್ಥಿ ಸಂಘ, ಹಳೆ ವಿದ್ಯಾರ್ಥಿಗಳಿಂದ
ನಮ್ಮ ಶಿಕ್ಷಕೇತರ ವೃಂದದವರಿಂದ ಹಾಗೂ ಶಾಲಾ ಆಡಳಿತ ಮಂಡಳಿಯಿಂದ ಇದೆ ಅಂತಕ್ಕಂಥದ್ದನ್ನು ನಾನು ಹೇಳಲಿಕ್ಕೆ ಇಚ್ಛಿಸ್ತೇನೆ. ಪ್ರಸ್ತುತ ಸಾಲಿನಲ್ಲಿ ಸುಮಾರು 70ರಿಂದ 80 ಸಾವಿರದಷ್ಟು ರೂಪಾಯಿಗಳಷ್ಟು ಫೀಸನ್ನು ನಾವು ಮಕ್ಕಳಿಗೆ ಉಚಿತವಾಗಿ ಕೊಟ್ಟಿದ್ದೇವೆ. ಇದರ ಹಿಂದೆ ಹಳೆ ವಿದ್ಯಾರ್ಥಿ ಸಂಘ, ಹಳೆಯ ವಿದ್ಯಾರ್ಥಿಗಳು, ಶಾಲಾ ಹಳೆ ವಿದ್ಯಾರ್ಥಿಗಳು ಹಾಗೂ ಊರಿನ ಗಣ್ಯರ ಸಹಕಾರ ಮತ್ತು ಪ್ರಯತ್ನದಲ್ಲಿ ಬೆಂಬಲವಾಗಿ ನಿಂತಹ ನಮ್ಮ ಶಾಲಾ ಶಿಕ್ಷಕೇತರರಿಂದ ಹಾಗೂ ಆಡಳಿತ ಮಂಡಳಿ ಅವರನ್ನು ನಾನು ಈ ಸಂದರ್ಭದಲ್ಲಿ ವಂದನೆಗಳನ್ನು ಸಲ್ಲಿಸಲಿಕ್ಕೆ, ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ, ಧನ್ಯವಾದಗಳನ್ನು ಸಲ್ಲಿಸಲಿಕ್ಕೆ ಇಚ್ಛಿಸ್ತೇನೆ. ಹೀಗೇನಾಗಿದೆ ಅಂತ ಹೇಳಿದ್ರೆ, ಕನ್ನಡ ಮಾಧ್ಯಮ ಶಾಲೆಗಳು ಅಂತ ಹೇಳುವಾಗ ಎಲ್ಲ ಶಾಲೆಗಳು ಸಹ ಆ ಶಾಲೆಗಳಲ್ಲಿ ಸಂಖ್ಯೆಗಳನ್ನು ಉಳಿಸ್ಕೊಳ್ತಕ್ಕಂಥ ಅನಿವಾರ್ಯತೆಯಲ್ಲಿ ಕೆಲವೊಂದು ಶಾಲೆಗಳು ಅವರದೇ ಆದಂಥ ರೀತಿಯಲ್ಲಿ ಮಕ್ಕಳನ್ನು ಆಕರ್ಷಿಸ್ತಕ್ಕಂಥ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತಾ ಇರ್ತಾರೆ. ಹಾಗಾಗಿ ಅದನ್ನು ನಾವು ಮನಗೊಂಡು ನಾವು ಸಹ ಅದೇ ನಿಟ್ಟಿನಲ್ಲಿ ಪ್ರಯತ್ನ ಮಾಡಿದ್ದೇವೆ. ಹಾಗಾಗಿ ಸುಮಾರು 70, 80, 90 ಸಾವಿರದವರೆಗೂ ಹೋಗಿದೆ ಅಂತ ನನ್ನ ಭಾವನೆ. ಅಷ್ಟು ಹಣವನ್ನು ಸಹ ನಾವು ಫ್ರೀ ಬಿಟ್ಟಿದ್ದೇವೆ ಮಕ್ಕಳಿಗೆ. ಮುಂದೆಯೂ ಸಹ ಅಂಥ ಸಹಕಾರ ನಮ್ಗೆ ಬೇಕಾಗ್ತದೆ. ಹಳೆ ವಿದ್ಯಾರ್ಥಿಗಳು, ವಿದ್ಯಾರ್ಥಿ ಸಂಘದ ಪದಾಧಿಕಾರಿಗಳು ನಮ್ಮ ವಿದ್ಯಾರ್ಥಿಗಳಂದರೆ ನಮ್ಮ ಶಿಷ್ಯರು ಅಲ್ಲದೇ ಇದ್ದರೂ ಸಹ ಗೌರವದಿಂದ ನಮ್ಮನ್ನು ಗುರುತಿಸ್ತಕ್ಕಂಥದ್ದು ಬಹಳ ಸಂತೋಷ. ನಮ್ಮೆಲ್ಲ ಶಾಲಾ ಕೆಲಸ ಕಾರ್ಯಗಳಲ್ಲಿ, ಎಲ್ಲ ಚಟುವಟಿಕೆಗಳಲ್ಲಿ ನಮಗೆ ತುಂಬ ಬೆಂಬಲವನ್ನು ನೀಡಿದ್ದಾರೆ. ಅವರಿಗೆ ನಾನು ಅತ್ಯಂತ ಪ್ರೀತಿಪೂರ್ವಕವಾದಂಥ ಕೃತಜ್ಞತೆಗಳನ್ನು ಶಾಲಾ ವತಿಯಿಂದ ಸಲ್ಲಿಸ್ತೇನೆ. ಮುಂದೆಯೂ ಸಹ ನಮಗಿಂಥ ಸಹಕಾರ ನೀವು ಕೊಡಬೇಕು. ನೀವು ಕೊಟ್ಟಂಥ ಜವಾಬ್ದಾರಿಯನ್ನು ಇನ್ನಷ್ಟು ಚೆನ್ನಾಗಿ ನಾವು ನಿಭಾಯಿಸುವ ಪ್ರಯತ್ನವನ್ನು ಖಂಡಿತ ಮಾಡ್ತೇವೆ. ಈ ಪರಿಸರದ ವಿದ್ಯಾರ್ಥಿಗಳಿಗೆ ಉತ್ತಮವಾದಂಥ ಶಿಕ್ಷಣವನ್ನು ನಾವು ಖಂಡಿತ ಕೊಡುವಂಥ ನಿಟ್ಟಿನಲ್ಲಿ ಈಗ ಅನೇಕ ಯೋಜನೆಗಳನ್ನು ನಾವು ತಯಾರು ಮಾಡಿದ್ದೇವೆ. ಸಂಜೆಯ ವೇಳೆಯಲ್ಲಿ ವರ್ಷದ ಯಾವಾಗಲೂ ನಾವು ಸಾಮಾನ್ಯ ಡಿಸೆಂಬರ್ ನಂತರ ಸ್ಪೆಷಲ್ ಕ್ಲಾಸಸ್ ಮಾಡ್ತಾ ಇದ್ವಿ. ಈ ವರ್ಷ ಸಾಲಿನಲ್ಲಿ ನಾವಲ್ಲಿ ಜೂನ್ ತಿಂಗಳಿನಲ್ಲೇ ವಿಶೇಷ ತರಗತಿಗಳನ್ನು ಮಾಡ್ತಾ ಇದ್ವಿ. ಕೇವಲ 10ನೇ ತರಗತಿಗೆ ಮಾತ್ರ ಸೀಮಿತಗೊಳಿಸದೆ 8, 9ನೇ ತರಗತಿಗೆ ಸಹ ನಾವು ವಿಶೇಷ ತರಗತಿಗಳನ್ನು ಮಾಡ್ತಾ ಇದ್ದೇವೆ. ಇದು ನಮ್ಮ ಕಡೆಯಿಂದ ಈ ಶಾಲಾ ವಿದ್ಯಾರ್ಥಿಗಳಿಗೆ ಕೊಡ್ತಕ್ಕಂಥ ಪ್ರಯತ್ನ, ಉತ್ತಮ ಶಿಕ್ಷಣ ಕೊಡುವಲ್ಲಿ ನಾವು ಮಾಡ್ತಕ್ಕಂಥ ಪ್ರಯತ್ನ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಿಸ್ತೇನೆ. ಮುಂದೆಯೂ ಎಲ್ಲ ರೀತಿಯ ಸಹಕಾರವನ್ನು ಶಾಲಾ ಆಡಳಿತ ಮಂಡಳಿಯಿಂದ, ಹಳೆಯ ವಿದ್ಯಾರ್ಥಿ ಸಂಘದಿಂದ, ಶಿಕ್ಷಕ ಸಂಘದಿಂದ ನೀಡಬೇಕು ಅಂತ ವಿನಂತಿಸ್ಕೊಳ್ತಾ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹಾರೈಸ್ತಾ ನನ್ನ 2 ಮಾತುಗಳನ್ನು ನಮ್ಮೆಲ್ಲರ ಪರವಾಗಿ ಆರ್ಥಿಕ ಧನ್ಯವಾದಗಳು. ಶಾಲಾ ಶಿಕ್ಷಕ ರಕ್ಷಕ ಸಂಘದ ಅಧ್ಯಕ್ಷರಾದ ಶ್ರೀ ಶಂಕರನಾರಾಯಣ ಆಚಾರ್ಯ ಕೋಟೆಕಾರು ಇವರಿಗೂ ಹಳೆ ವಿದ್ಯಾರ್ಥಿ ಸಂಘದ ಪರವಾಗಿ ಹಾಗೂ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಹಳೆ ವಿದ್ಯಾರ್ಥಿ ಸಂಘವು ಶಾಲೆಯ ಪ್ರಸ್ತುತ ಶಿಕ್ಷಕರಲ್ಲದೆ ನಮ್ಮ ಹಿರಿಯ ನಿವೃತ್ತ ಅಧ್ಯಾಪಕರಾದ ಶ್ರೀ ಗುರುರಾಜ್ ರಾವ್ ಅವರನ್ನು ಈ ಕಾರ್ಯಕ್ರಮದಲ್ಲಿ ಅವರು ಬರೆದ ಪುಸ್ತಕವನ್ನು ಸ್ಮರಣಿಕೆಯಾಗಿ ನೀಡುವ ಮೂಲಕ ನಾವು ಗೌರವಿಸಿದ್ದೇವೆ. ಅವರಿಗೂ ಕೂಡ ನಮ್ಮ ಹಳೆ ವಿದ್ಯಾರ್ಥಿ ಸಂಘದ ಪರವಾಗಿ ಧನ್ಯವಾದಗಳು.